ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಹೊಳವನಹಳ್ಳಿ, ಚೆನ್ನರಾಯನದುರ್ಗ, ಕೋಳಾಲ, ಕಸಬಾ, ಪುರವಾರ ಮತ್ತು ಕೋರ ಹೋಬಳಿಯ 36 ಗ್ರಾಮ ಪಂಚಾಯತ್ ವ್ಯಾಪ್ತಿಯ 425ಕ್ಕೂ ಅಧಿಕ ಕಾಂಗ್ರೆಸ್ ಬೆಂಬಲಿತ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಪಟ್ಟಣದ ಮಾರುತಿ ಕಲ್ಯಾಣ ಮಂಟಪದಲ್ಲಿ ಸನ್ಮಾನ ಸಮಾರಂಭ ನಡೆಯಿತು. ಕಾರ್ಯಕ್ರಮವನ್ನು ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಇವರು, ರಾಜ್ಯ ಸರ್ಕಾರದ ಹಣಕಾಸಿನ ಸ್ಥಿತಿಗತಿಯ ಬಗ್ಗೆ ರಾಜ್ಯದ ಜನರಿಗೆ ತಿಳಿಸಿ ಕೊರಟಗೆರೆ ಕ್ಷೇತ್ರದ ಅಭಿವೃದ್ಧಿಗೆ ಬಿಡುಗಡೆಯಾದ 200 ಕೋಟಿ ಅನುದಾನ ಹಿಂದಕ್ಕೆ ಪಡೆಯುವ ರಾಜಕೀಯ ಹುನ್ನಾರ ಬೇಕೆ? ಪ್ರವಾಹದಿಂದ ಜನರ ಪಾಡು ಹೇಳತಿರದಾಗಿದೆ. 5 ರು ಬೆಲೆಯ ಮಾಸ್ಕ್ಗೆ 150 ರು ಮತ್ತು 5 ಲಕ್ಷದ ಪಿಪಿಇ ಕಿಟ್ಗೆ 30 ಲಕ್ಷವನ್ನ ಈ ರೀತಿ ಮಾಡಿ ಕೊರೋನಾ ಹೆಸರಿನಲ್ಲಿ ಲೂಟಿ ಮಾಡಿದ್ದೀರಾ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಮಧುಗಿರಿಯ ಮಾಜಿ ಶಾಸಕ ಎನ್ ರಾಜಣ್ಣ ಮಾತನಾಡಿ, ಕಾಂಗ್ರೆಸ್ ಪಕ್ಷದ ಬೆಂಬಲದಿಂದ ಪ್ರಧಾನಿಯಾದ ದೇವೇಗೌಡರು ಈಗ ಬಿಜೆಪಿ ಜೊತೆ ಸೇರಿ ಕಾಂಗ್ರೆಸ್ ಪಕ್ಷವನ್ನ ಮುಗಿಸುವ ಹುನ್ನಾರವನ್ನ ಹಾಕಿದ್ದಾರೆ. ದೇವೇಗೌಡರನ್ನ ಯಾರೂ ನಂಬಬೇಡಿ, ಇವರು ಜಾತಿವಾದಿ ಅಲ್ಲ, ಬದಲಾಗಿ ಕುಟುಂಬವಾದಿ ಅಷ್ಟೇ. ಬಡ ಜನರ ಪಿಂಚಣಿ ಹಣವನ್ನ ಬಿಜೆಪಿ ಸರ್ಕಾರ ಸ್ಥಗಿತಗೊಳಿಸಿ ಅಧಿಕಾರಿಗಳ ವರ್ಗಾವಣೆ ಯೋಜನೆ ಜಾರಿಗೆ ತಂದಿದೆ ಎಂದು ಹೇಳಿದ್ರು. 2023ಕ್ಕೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಲಿದೆ ಎಂದು ಹೇಳಿದ್ದಾರೆ. ಆ ರೀತಿಯ ಮಾತುಗಾರಿಕೆಯನ್ನು ನಮ್ಮ ಪಕ್ಷದವರು ಮಾಡಿದ್ರು. ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಹೈನುಗಾರರು ಏನು ನಾವು ಹಣ ಕೊಟ್ಟಿದ್ದು, ನಾನು ಮಂತ್ರಿ ಆಗಿದ್ದಾಗ ನನ್ನ ಕ್ಷೇತ್ರಕ್ಕೆ ನಮ್ಮ ಜಿಲ್ಲೆಗೆ ಹಣ ಕೊಟ್ಟಿದ್ದು ಜಯಚಂದ್ರ ಅವರು ಕೊಟ್ಟಿದ್ರು. ಇವತ್ತೆಲ್ಲ ವಾಪಸ್ ತಗೊಂಡ್ಬಿಟ್ರಲ್ಲ. ಈ ರಸ್ತೆಗೆ 10 ಕೋಟಿ ರೂಪಾಯಿ ಕೊಟ್ಟಿದ್ವಿ, ಇವತ್ತು ವಾಪಸ್ ತಗೊಂಡು ಜಿಲ್ಲಾ ನಾವು ಗಲಾಟೆ ಮಾಡಿದ್ಮೇಲೆ ಈಗ ಮತ್ತೆ ಬಿಡುಗಡೆ ಮಾಡ್ತಾ ಇದ್ವಿ 9 ಕೋಟಿ. ಸುಮಾರು 150 ಕೋಟಿ ರೂಪಾಯಿ ಹಣ ನಮಗೆ ಈ ಎತ್ತಿನೊಳೆ ಯೋಜನೆಯಲ್ಲಿ ಕೊಟ್ಟಿದ್ದು. ಇನ್ನೂ ಕೂಡ 1 ಪೈಸೆ ಬಿಡುಗಡೆ ಆಗಲಿಲ್ವಲ್ಲ. ಏನಿದೆ ನಿಮ್ಮ ಹಣಕಾಸಿನ ಸ್ಥಿತಿಗತಿ? ಜನ ಸತ್ತು, ಉತ್ತರ ಕರ್ನಾಟಕದಲ್ಲಿ ಪ್ರವಾಹ 3 ಬಾರಿ ಬಂತು, ಜನ ಸತ್ತು, ಜಾನುವಾರುಗಳು ಸತ್ತು, ಶಾಲೆಯಲ್ಲಿ ಇವತ್ತು ಕೂಡ ಶಾಲೆಯಲ್ಲಿದ್ದಾರೆ ಮನೆ ಜನ. ಅವ್ರಿಗೇನ್ ಮಾಡಿದ್ರಿ? ಮನೆ ಕಟ್ಕೊಟ್ರ? ಏನ್ ಕೆಲಸ ಮಾಡಿದಿರಿ? ಕೋವಿಡ್ ಕಾಯಿಲೆ ಬಂತು, ಹೌದು, ಡಾಕ್ಟರ್ ನಮ್ಮ ರಂಗನಾಥ್ ಅವರು ಬಹಳ ಚೆನ್ನಾಗಿ ಹೇಳಿದ್ರು, ವಿಧಾನಸೌಧದಲ್ಲಿ ಬಹಳ ಚೆನ್ನಾಗಿ ಮಾತಾಡಿದ್ರು. ರಂಗನಾಥ್ ಅವರು ಸಲಹೆ ಕೊಟ್ಟರು, ಟೀಕೆ ಮಾಡೋದಲ್ಲ. ಟೀಕೆ ಮಾಡಲಿಲ್ಲ. ಅವತ್ತು ರಂಗನಾಥ್ ಅವರು ವಿಧಾನಸಭೆಯಲ್ಲಿ ಸಲಹೆ ಕೊಟ್ಟರು. ನಾನೊಬ್ಬ ಡಾಕ್ಟರ್ ಆಗಿ ಇದ್ದಿದ್ದು ಹೇಳ್ತಾ ಇದ್ದೀನಿ, ಇದನ್ನ ಗಣನೆಗೆ ತಗೊಳ್ಳಿಯಪ್ಪ. ಮಾಡಲಿಲ್ಲ. 4,500 ಕೋಟಿ ಖರ್ಚು ಮಾಡಿದೀವಿ ಅಂತೇಳಿ ನಿಮಗೆ ಇಲಾಖೆಯಿಂದ ಲೆಕ್ಕ ಸಿಗ್ತದೆ. ಅವ್ರು ಹೇಳಿದಂಗೆ 5 ರೂಪಾಯಿ 10 ರೂಪಾಯಿ ನಮ್ಮ ಸರ್ಜಿಕಲ್ ಮಾಸ್ಕ್, 5 ಲಕ್ಷ ರೂಪಾಯಿಗೆ ಒಂದು ವೆಂಟಿಲೇಟರ್ ಕೇಂದ್ರ ಸರ್ಕಾರನೇ ಕೊಂಡ್ಕೊಂಡು ನಮಗೆ ಕೊಟ್ಟಿದೆ ರಾಜ್ಯ